ಇತ್ತೀಚಿನ ದಿನಗಳಲ್ಲಿ ಹೊಸ ಪ್ರತಿಭೆಗಳ ಆಲ್ಬಮ್ ಸಾಂಗ್ಸ್ ಹಾಗೂ ಶಾರ್ಟ್ ಮೂವೀಸ್ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಇದರ ಸಾಲಿಗೆ ಇದೀಗ ಮತ್ತೊಂದು ಕನ್ನಡ ಶಾರ್ಟ್ ಮೂವಿ ಸೇರ್ಪಡೆಯಾಗುವುದಕ್ಕೆ ಸಜ್ಜಾಗ್ತಾ ಇದೆ. ವಸಂತ್ ಶೆಟ್ಟಿ ದಡ್ಡಂಗಡಿ ನಿರ್ಮಾಣದ ಬ್ರಾಹ್ಮರಿ ಫಿಲಂ ಕ್ರಿಯೇಷನ್ಸ್ ದಡ್ಡಂಗಡಿ ಅರ್ಪಿಸುವ ಆಕಸ್ಮಿಕ ಸಮಯದ ಕೈಗೊಂಬೆ ಅನ್ನೋ ಶಾರ್ಟ್ ಮೂವಿ ರೆಡಿಯಾಗಿದ್ದು, ಇದರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ವಿ4 ನ್ಯೂಸ್ನ ಸ್ಟುಡಿಯೋದಲ್ಲಿ ನಡೆಯಿತು. ಆಕಸ್ಮಿಕ ಸಮಯದ ಕೈಗೊಂಬೆ ವಸಂತ್ ಶೆಟ್ಟಿ ದಡ್ಡಂಗಡಿ ನಿರ್ಮಾಣದಲ್ಲಿ ಪ್ರೀತೇಶ್ ಎಂ ಶೆಟ್ಟಿಯವರ ಕಥೆ ನಿರ್ದೇಶನದಲ್ಲಿ ಮೂಡಿಬಂದಿರೋ ಕನ್ನಡ ಶಾರ್ಟ್ ಮೂವಿ. ಇದೇ ಬರುವ ಫೆಬ್ರವರಿ 7ರಂದು ವಿ4 ಸ್ಟ್ರೀಮ್ನಲ್ಲಿ ರಿಲೀಸ್ ಆಗಲಿರೋ ಈ ಶಾರ್ಟ್ ಮೂವಿಯ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ವಿ4 ನ್ಯೂಸ್ ಸ್ಟುಡಿಯೋದಲ್ಲಿ ನಡೆಯಿತು. ಈ ವೇಳೆ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಮಾತನಾಡಿ ಆಕಸ್ಮಿಕ ತಂಡಕ್ಕೆ ಶುಭ ಹಾರೈಸಿದರು. ಪ್ರೀತೇಶ್ ಶೆಟ್ಟಿ, ವಸಂತ್ ಶೆಟ್ಟಿ ಬಕ್ಕ ಸೂರಜ್ ಶೆಟ್ಟಿ ಮೊಕ್ಕಲ್ನ ಮೂಜಿ ಜನತ ಒಂಜಿ ಮುತಾಳಿಕೆಡ್ ಒಂದು ಆಕಸ್ಮಿಕ ಪನ್ಪಿನ ಒಂಜಿ ಶಾರ್ಟ್ ಮೂವಿನ ನಮ್ಮೈತೆ ವಿ4 ಸ್ಟ್ರೀಮ್ಡ್ ಬರ್ರೆ ಉಂಡು. ಒಂದಕ್ಕೆ ಮೊಕ್ಕಲಿಗೆ ಆಲ್ ದ ಬೆಸ್ಟ್ ಪನ್ಪೆ. ಇತ್ತೆ ಶಾರ್ಟ್ ಮೂವಿದ ಬೊಕ್ಕ ಈ ಎಲ್ಯ ಬಜೆಟ್ದ ಮೂವಿದ ಒಂದು ಪರ್ವಕಾಲ ಬಂದೊಂಜಿ ಪನ್ವಲಿ OTT ಸ್ಟ್ರೀಮ್ದು ಮುಕ್ಕುಲಿ ನನ್ನ ಮಲ್ಲ ಪಿಕ್ಚರ್ ದೆಪ್ಪು ನೊಕ್ಕಲ ಮೊಕ್ಕಲಿ ಇತ್ತೆಗೆ ನಮಕ್ ಶಾರ್ಟ್ ಮೂವಿ ಆದಪ್ಪು ಮಲ್ಲ ಬಜೆಟ್ದ ಪಿಕ್ಚರ್ಗೆಲ್ಲ ಬರ್ಪೇರು ಮೊಕ್ಕಲು ಒಂಜತ್ತೊಂದಿನ ಮೊಕ್ಕಲಿ ಆಲ್ ದ ಬೆಸ್ಟ್ ಪನ್ಪೆ. ಬಳಿಕ ಚಿತ್ರನಟ ಮೈಮ್ ರಾಮದಾಸ್ ಮಾತನಾಡಿ ವಿ4 ಸ್ಟ್ರೀಮ್ನಲ್ಲಿ ಅನೇಕ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳು ಮೂಡಿಬರ್ತಾ ಇದೆ. ಅಂತೆಯೇ ಆಕಸ್ಮಿಕ ಅನ್ನೋ ಕನ್ನಡ ಶಾರ್ಟ್ ಮೂವಿ ಕೂಡ ಮೂಡಿಬರಲಿದೆ. ಆಕಸ್ಮಿಕ ಟೈಟಲ್ನಂತೆ ಆಕಸ್ಮಿಕವಾಗಿಯೇ ಈ ಸಿನಿಮಾ ಸಕ್ಸಸ್ ಆಗಲಿ ಅಂತ ಶುಭ ಹಾರೈಸಿದರು. ವಿ4 ಸ್ಟ್ರೀಮ್ OTT ಪ್ಲಾಟ್ಫಾರ್ಮ್ ಇನಿ ವೇತೋ ಡಾಕ್ಯುಮೆಂಟ್ರಿ ಇಂಚಪತ್ತನ ಬೇತೆ ಬೇತೆ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಕೊಂಚ ವೇದಿಕೆ ಆದುಂಟು. ಅಜ ನೆಟ್ ಬೇತೆ ಬೇತೆ ಪಿಕ್ಚರ್ಲ ಬರೋದುಂಟು. ಇತ್ತೆ ಆಕಸ್ಮಿಕ ಪನ್ಪುನ ಒಂಜಿ ಇಲ್ಲೇ ಪಿಕ್ಚರ್ ಒಂದು ಶಾರ್ಟ್ ಮೂವಿ ನಿಕಲ್ನ ವಿ4 ಸ್ಟ್ರೀಮ್ಡ್ ಬರ್ರೆ ಕಾತೊಂದುಂಡು. ಐಕ್ ಮಾತ ತಯಾರಿಲ್ಲ ಮಂತದೇರು ಯಾನ್ ಇಡೀ ತಂಡಗೂ ಆಕಲ್ನ ಆ ಒಂಜಿ ಸಕ್ಸಸ್ ಎಂಚಿನ ಆಕಸ್ಮಿಕದ ಲೆಕ್ಕನೆ ಆ ಸಕ್ಸಸ್ಲ ಒಂಜಿ ಆಕಸ್ಮಿಕವಾದ ಬರಡು ಬಂದಾಕ್ಲೆ ಏನು ಹಾರೈಕೆ ಮನ್ಪ ದುಂಬಾಗ ಒಂಜಾತ್ ಇಂಚಿನ ಬೇಲೆ ಮನ್ಪು ಲೆಕ್ಕ ಹಾಕ್ಲಿಕ್ಕೆ ಆವಡು ಬಂದೆ ಏನು ಶುಭಾಶಯ. ಇನ್ನು ಆಕಸ್ಮಿಕ ಕಿರುಚಿತ್ರದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೂರಜ್ ಶೆಟ್ಟಿ, ಕ್ರಿಯೇಟಿವ್ ಹೆಡ್ ಆಗಿ ರಂಜಿತ್ ಕುಮಾರ್ ಜೋಡುಕಲ್, ಕ್ಯಾಮರಾದಲ್ಲಿ ಕೃಷ್ಣ ಶರ್ಮಕೆ, ಪ್ರವೀಣ್ ಕುಮಾರ್, ಬಿಜಿಎಂನಲ್ಲಿ ವಿನೋದ್ ರಾಜ್ ಕೋಕಿಲ, ಸ್ಕ್ರೀನ್ ಪ್ಲೇ ಹಾಗೂ ಎಡಿಟ್ನಲ್ಲಿ ಕೃಷ್ಣ ಶರ್ಮಕೆ ಅವರು ಸಹಕರಿಸಿದ್ದಾರೆ. ಒಟ್ಟಿನಲ್ಲಿ ಇದೇ ಬರುವ ಫೆಬ್ರವರಿ 7ರಂದು ವಿ4 ಸ್ಟ್ರೀಮ್ನಲ್ಲಿ ಆಕಸ್ಮಿಕ ಕನ್ನಡ ಶಾರ್ಟ್ ಮೂವಿ ರಿಲೀಸ್ ಆಗುವುದಕ್ಕೆ ರೆಡಿಯಾಗಿದ್ದು, ವೀಕ್ಷಕರನ್ನ ಮನೋರಂಜಿಸಲು ರೆಡಿಯಾಗಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.